ಅಚ್ಯುತ್ ಸರ್ ಅವರು ಮುಂದೆ ಕೂತ್ಕೊಂಡಿರ್ತಾರೆ, ನಾನು ಅವ್ರ ಮುಂದೆ ಇರ್ತೀನಿ. ಅವರೊಂದು ಡೈಲಾಗ್ ಹೇಳ್ತಾರೆ, ಒಂದು ಊರಲ್ಲಿ ಒಬ್ಬ ರಾಜ ಇದ್ದ, ಅವನು ಒಂದು ಕಲ್ಲಿಗೋಸ್ಕರ ವಿಶಾಲವಾದ ಭೂಮಿನ ದಾನ ಕೊಡ್ತಾನೆ ಅಂತ. ಸೊ ಅಲ್ಲಿ ಫಸ್ಟ್ ನಾವು ಹೋಗುವಾಗ ಅವ್ರು ಹೇಳಿದರು ಹೀಗೆ ರೋಲ್ ಇರುತ್ತೆ, ಅಂದರೆ ನಿನ್ನ ಬುದ್ಧಿಮಾಂದ್ಯ ಆಗುತ್ತೆ, ಸೊ ಅಬ್ನಾರ್ಮಲ್ ರೋಲ್ ಅಂತ ಹೇಳುತ್ತಾರೆ. ಸೊ ಅಂದರೆ ಕೇಳುವಾಗ ತುಂಬ ಚಾಲೆಂಜಿಂಗ್ ಅನಿಸ್ತು, ಯಾಕಂದರೆ ಇಲ್ಲಿ ತನಕ ನಾನು ಯಾವುದು ಮಾಡಿರಲಿಲ್ಲ ಆ ಥರ ರೋಲ್. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಪ್ರೇಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಕಾಂತಾರ ಸಿನಿಮಾ ಬಿಡುಗಡೆಯಾಗಿ ಎಲ್ಲ ಕಡೆ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ನಾನು ಈ ಹಿಂದೆ ಕೂಡ ಒಂದು ವಿಚಾರನ ಹೇಳಿದ್ದೆ, ಸಿನಿಮಾ ಗೆಲ್ಲುವುದರ ಜೊತೆಗೆ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ಸಣ್ಣ ಕಲಾವಿದರು, ದೊಡ್ಡ ಕಲಾವಿದರು ಎಲ್ಲರನ್ನ ಗುರುತಿಸುವಿಕೆಯಾಗಬೇಕು ಅಂತ. ಸದ್ಯ ನಾನು ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿರುವಂಥ ಒಬ್ಬ ಕಲಾವಿದನ ಜೊತೆ ಇದ್ದೇನೆ. ಸಣ್ಣ ಪಾತ್ರ ಆದರೂ ಕೂಡ ಈ ಪಾತ್ರ ಬಹಳ ಮಹತ್ವದ ಒಂದು ಪಾತ್ರ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಕಾಂತಾರ ಸಿನಿಮಾದಲ್ಲಿ ದಣಿಯ ಒಂದು ರೋಲ್ ಇದೆ. ಆ ದಣಿಯ ರೋಲ್ ಮಾಡಿರುವವರು ಅಚ್ಯುತ್ ಕುಮಾರ್ನ ಮಗನ ಪಾತ್ರ. ಬಹುಶಃ ಸಿನಿಮಾದಲ್ಲಿ ಹೆಚ್ಚಿನವರು ಗಮನಿಸಿರ್ಲಿಕ್ಕಿಲ್ಲ. ಬಹುಶಃ ನಾನು ಕೂಡ ಈ ಕಲಾವಿದನ ಮನೆಯವರ ಪರಿಚಯ ಇದ್ದರೂ ಕೂಡ ನನಗೂ ಸಿನಿಮಾ ನೋಡಿದಾಗ ಈ ಕಲಾವಿದನೇ ಅಲ್ಲಿ ನಟಿಸಿದ್ದಾನೆ ಅನ್ನೋದನ್ನು ನಂಬಲಿಕ್ಕೆ ಅಸಾಧ್ಯವಾಯಿತು. ಅವರ ತಂದೆ ತಾಯಿ ಹತ್ರ ಮಾತಾಡಿದಾಗ ಗೊತ್ತಾಯಿತು, ಇದು ಇವರೇ ಮಾಡಿದ್ದ ಅಂತ. ಅವರ ಹೆಸರು ಬಂದು ಆತೀಶ್ ಶೆಟ್ಟಿ. ಇವರನ್ನು ನೀವು ಈ ಹಿಂದೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೆಯೇ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ನಟಿಸಿರೋದನ್ನು ನೋಡಿರ್ಬೋದು. ಹಾಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಹತ್ರ ಒಂದು 10ರಿಂದ 15 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಅವರ ಶೂಟಿಂಗ್ ಎಷ್ಟು ದಿನ ನಡೀತು, ಯಾವ ಥರ ಇತ್ತು, ಆ ಪಾತ್ರಕ್ಕಾಗಿ ಅವರು ಹೇಗೆ ತಯಾರು ಮಾಡಿಕೊಂಡ್ರು ಅಂತ ಹೇಳಿ. ಆತೀಶ್, ಮೊದಲನೇದಾಗಿ ನಮಸ್ತೆ. ನಮಸ್ಕಾರ ಎಲ್ರಿಗೂ. ಸೊ ನನ್ನ ಹೆಸರು, ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಈಗ ಈ ಮೂವಿಯಲ್ಲಿ ನಂದು ಹೆಸರೇನಿಲ್ಲ, ಅಂದರೆ ಹೆಸರು ನಂದು ದನಿ ಮಗ ಅಂತ. ಪ್ರಾಪರ್ ಹೆಸರು ಏನು ಕೊಟ್ಟಿಲ್ಲ, ಅಂದರೆ ದನಿ ಮಗ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಈಗ ಕಾಂತಾರ ಸಿನಿಮಾ ಬಹುಶಃ 1 ವರ್ಷದ ಹಿಂದೆ ನಿಮ್ಮ ಶೂಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ಯಾರಿಂದ ಮೊದಲು ಕಾಲ್ ಬಂತು ನಿಮ್ಮ ತಂದೆ ತಾಯಿಗೆ, ನೆನಪಿದೆಯಾ? ಹಾಂ, ಸೊ ಮೊದಲು ನನಗೆ ಕಾಲ್ ಬಂದಿರೋದು ಅಂದರೆ ಪ್ರಕಾಶ್ ಸೋಮಿನಾಡು ಅವರಿಂದ ಕಾಲ್ ಬಂತು. ಸೊ ಅವರು ನಮಗೆ ಅಲ್ಲಿ ಒಂದು ಹೋಮ್ ಸ್ಟೇ ಮಾಡಿದರು. ಸೊ ಅಲ್ಲಿಗೆ ಕರ್ಕೊಂಡು ಹೋದ್ರು, ಅಂದರೆ ಅಪ್ಪ ಅಮ್ಮ ಕರ್ಕೊಂಡು ಹೋದರು. ಸೊ ಅಲ್ಲಿ ಫಸ್ಟ್ ನಾವು ಹೋಗುವಾಗ ಅವ್ರು ಹೇಳಿದರು ಹೀಗೆ ರೋಲ್ ಇರುತ್ತೆ, ಅಂದರೆ ನಿನ್ನ ಬುದ್ಧಿಮಾಂದ್ಯ ಆಗುತ್ತೆ, ಸೊ ಅಬ್ನಾರ್ಮಲ್ ರೋಲ್ ಅಂತ ಹೇಳುತ್ತಾರೆ. ಸೊ ಅಂದರೆ ಕೇಳುವಾಗ ತುಂಬ ಚಾಲೆಂಜಿಂಗ್ ಅನಿಸ್ತು, ಯಾಕಂದರೆ ಇಲ್ಲಿ ತನಕ ನಾನು ಯಾವುದು ಮಾಡಿರಲಿಲ್ಲ ಆ ಥರ ರೋಲ್. ಸೊ ನಾನು ಆಮೇಲೆ ರೆಫರೆನ್ಸ್ಗೆ ಅಂತ ವೀಡಿಯೋ ಎಲ್ಲ ನೋಡಿದೆ. ಸೊ ಯೂಟ್ಯೂಬಲ್ಲಿ ವೀಡಿಯೋ ಇತ್ತು, ಅಂದರೆ ಸ್ವಲ್ಪ ಹೆಲ್ಪ್ ಮಾಡ್ತು, ಅಂದರೆ ಏನೆಲ್ಲ ಸ್ವಲ್ಪ ಐಡಿಯಾ ಇದೆ ಅಂತ ಗೊತ್ತಾಯಿತು. ಸೊ ಅದನ್ನು ಟ್ರೈ ಮಾಡಿದೆ ನಾನು. ಸೊ ಆದಮೇಲೆ ಓಕೆ ಅಂದರು, ಆ ದಿವಸ ಓಕೆ ಅಂದರು. ಸೊ ಅವರು ಆಮೇಲೆ ಗುರುವನ್ನು ಹೇಳಿದರು ಲಾಸ್ಟ್ಗೆ, ಅಂದರೆ ನೀನು ಸಾನ್ನಿಧ್ಯ ಸ್ಕೂಲ್ಗೆ ಹೋಗು, ಅಲ್ಲಿ ನಿನಗೆ ಪ್ರಾಪರ್ ಸಿಗುತ್ತೆ ಅಂತ ರೆಫರೆನ್ಸ್ ಅಲ್ಲ. ಸೊ ನಮ್ಮ ಮಂಗಳೂರಲ್ಲೇ ನಮ್ಮ ಏರಿಯಾದಲ್ಲೇ ಒಂದು ಶಕ್ತಿನಗರ ಒಂದು ಸಾನ್ನಿಧ್ಯ ಸ್ಕೂಲ್ ಇತ್ತು. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಅಂದರೆ ನಾವು ಗುರುವನ್ನು ಅವ್ರ ರೆಫರೆನ್ಸಲ್ಲಿ ಹೋಗಿದ್ವಿ. ಸೊ ನಾವು ಹೋಗುವಾಗ ತುಂಬ ಲೇಟ್ ಆಗಿತ್ತು, ಅಂದರೆ ಎಲ್ಲರೂ ಹೋಗಿದ್ದರು. ಆಮೇಲೆ ಇದ್ದದ್ದು 2 ಮಕ್ಕಳಿದ್ದರು. ಸೊ ಅವರೊಟ್ಟಿಗೆ ಇದ್ದೆ ನಾನು 10 ನಿಮಿಷ ಕಾಲಾವಕಾಶ ಕಳೆದೆ. ಅಂದರೆ ಅವರನ್ನು ಒಬ್ಸರ್ವ್ ಮಾಡಿದೆ, ಅಂದರೆ ಏನೆಲ್ಲ ಇದು ಮಾಡ್ತಾರೆ ಅಂತ. ಕೆಲವು ಬಿಟ್ಸ್ ಇರುತ್ತೆ, ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ಇರೋದು ಅವರಿಂದ. ಸೊ ತುಂಬ ನೋಡಿದೆ, ಅಬ್ಸರ್ವ್ ಮಾಡಿದೆ, ಕಲಿತೆ. ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ಆಗುತ್ತೆ. ಅವರು ಅಂದರೆ ಪ್ರಕಾಶನ್ನ ಎಲ್ಲರೂ ಹೇಳಿದರು, ಫಸ್ಟ್ ನಿಮ್ಮದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿ ಮಾಡು ಅಂತ. ಸೊ ನನ್ನ ಕಾನ್ಫಿಡೆಂಟ್ ಇತ್ತು ಮಾಡ್ಬೋದು ಅಂತ. ನಾನು ಆಮೇಲೆ ಸೆಕೆಂಡ್ ಡೇ ಹೋದಾಗ ಅದೇ ಸಾನ್ನಿಧ್ಯ ಸ್ಕೂಲ್ ರೆಫರೆನ್ಸ್ ಎಲ್ಲ ತೆಗೆದು ಮಾಡ್ಬೋದು ಅಂತ ಬಂತು. ಆವಾಗ ರಿಷಬ್ ಸರ್ ಕೂಡ ಇದ್ದರು ಅಲ್ಲಿ. ಸೊ ಮೊದಲ ದಿನ ಶೂಟಿಂಗ್ ಹೋದ ಅನುಭವ ಹೇಗಿತ್ತು? ಅಂದರೆ ಮಂಗಳೂರಿನಿಂದ ಹೇಗೆ ಟ್ರಾವೆಲ್ ಮಾಡ್ತಾ ಇದ್ರಿ? ಎಷ್ಟು ದಿನದ ಶೂಟಿಂಗ್ ನಿಮ್ಮದಿತ್ತು? ಓಕೆ, ಸೊ ಮೊದಲು ನಾವು ಹೋಗಿದ್ದು ಒಂದು ಅವ್ರದ್ದೇ ಗಾಡಿ ಕಳಿಸಿದ್ರು. ಅಂದರೆ ನನ್ನ ಜೊತೆ ನನ್ನ ಈ ಮೂವಿಯಲ್ಲಿ ನನ್ನ ಅಮ್ಮ ಪಾತ್ರ ಮಾಡಿರೋ ಸುಕನ್ಯಾ ಆಂಟಿ ಅಂತ ಇದ್ದರು. ಸೊ ಅವ್ರ ಜೊತೆ ಹೋಗಿದ್ದೆ. ಸೊ ಫಸ್ಟ್ ಡೇ ಅಂದರೆ ಫಸ್ಟ್ ಶಾಟ್ ಇತ್ತು. ಅದು ಒಂದು ಬಂಗ್ಲೋ ಇತ್ತು, ಅಂದರೆ ನೀವು ನೋಡಿರ್ಬೋದು ದನಿಯವರ ಮನೆ. ಸೊ ಅಲ್ಲಿತ್ತು ಫಸ್ಟ್ ಶಾಟ್. ಸೊ ಅನುಭವ ಅಂದರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಶಾಟ್ ಅಂದರೆ ನಂಗೆ ಅಷ್ಟು ಅಂದರೆ ಫುಲ್ ನರ್ವಸ್ ಆಗಿದ್ದೆ. ಸೊ ಅಷ್ಟು ಚೆನ್ನಾಗಿ ಬರಲಿಲ್ಲ, ಯಾಕಂದರೆ ಫುಲ್ ನರ್ವಸ್ ಆದರೆ ಎಂತ ಬರಲಿಲ್ಲ. ಸೊ ರಿಷಬ್ ಶೆಟ್ಟಿ ಅವ್ರು ಬಂದರು, ನೀನು ಹೀಗೆ ಮಾಡು ಅಂತ ಕಲಿಸ್ಕೊಟ್ರು. ಸೊ ಆಮೇಲೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಓಕೆ ಮಾಡ್ಬೋದು ನನಗೆ ಅಂತ. ಇದಕ್ಕಿಂತ ಮುಂಚೆ ಅಂದರೆ ಆಡಿಷನಲ್ಲಿ ಕೂಡ ನಾನು 2-3 ಬಾರಿ ನಾನು ಮಾಡಿದ್ದೆ. ಸೊ ಅಲ್ಲಿ ಕೂಡ ಬಂತು. ಸೊ ಆ ಕಾನ್ಫಿಡೆಂಟ್ ಆ ಶಾರ್ಟ್ ಆದಮೇಲೆ, ಆ ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟಿ ಆ ಶಾರ್ಟ್ ಆದಮೇಲೆ ಇನ್ನೊಂದು ಶಾರ್ಟ್ ಇತ್ತು, ಅಂದರೆ ಒಂದು ಸೀನ್ ಇತ್ತು, ಆ ಮನೆಯಲ್ಲೇ ಒಂದು ಸೀನ್ ಇತ್ತು. ಸೊ ಅದರಲ್ಲಿ ನನ್ನ ಅಚ್ಯುತ್ ಸರ್ ಜೊತೆನೇ ನನ್ನದೊಂದು ಕಾಂಬಿನೇಷನ್ ಫೇಸ್ ಟು ಫೇಸಲ್ಲಿತ್ತು. ಸೊ ಆ್ಯಕ್ಚುಲಿ ತುಂಬ ಅಂದರೆ ಸ್ಕೇರಿ ಇತ್ತು, ಯಾಕಂದರೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಮಾಡೋದು ಅಂದರೆ
ಸೊ ಒಂದು ದೊಡ್ಡ ಕಲಾವಿದರು ಅವರು, ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕಾಂತಾರದಲ್ಲಿ ಕೂಡ. ಅವರಿಂದ ನೋಡಿ ತುಂಬ ಕಲಿಯೋದಿತ್ತು ನನಗೆ ಆ್ಯಕ್ಟಿಂಗಲ್ಲಿ. ಮತ್ತು ಆ ಹೋಲ್ ಸೆಟ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದು, ನಾನು ಹೋಗಿಲ್ಲ ಕಾಲಿಗೆಲ್ಲ ಬೀಳ್ತಾ ಇದ್ದೆ. ಸೊ ಅವರು ಆ ಹೋಲ್ ಸೆಟ್ಟಲ್ಲಿ ನನಗೆ ಒಂದು ಫಸ್ಟ್ ಹೇಳಿದಂದರೆ ನಿನ್ನ ಸರ್ನೇಮ್ ಏನು ಅಂತ. ಸೊ ನಾನು ಶೆಟ್ಟಿ ಅಂತ ಹೇಳಿದೆ. ಸೊ ಅವರು ಇಲ್ಲಿರೋ ಎಲ್ಲರೂ ಶೆಟ್ಟಿನ, ರಿಷಬ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಅತೀಶ್ ಶೆಟ್ಟಿ ಅಂತ. ಸೊ ಅದನ್ನು ತುಂಬ ಚೆನ್ನಾಗಿ ನಮ್ಮ ಜೊತೆ ಬೆರಿತಾ ಇದ್ರು. ಪ್ರಮೋದ್ ಶೆಟ್ಟಿ ಅವರು ಆಗಿರ್ಬೋದು. ಹಾಗೆ ನನ್ನ ಹತ್ರ ಎಷ್ಟೆಲ್ಲ ಮೂವೀಸ್ ಆಯಿತು, ಹೇಗೆಲ್ಲ ಇತ್ತು, ಫ್ಯಾಮಿಲಿ ಎಲ್ಲ ಹೇಗಿದ್ದಾರೆ ಅಂತ. ಸೊ ಒಂದು ಒಳ್ಳೆಯ ವ್ಯಕ್ತಿ, ಅಂದರೆ ರೆಸ್ಪೆಕ್ಟ್ ಕೊಡುವಂತಹ ವ್ಯಕ್ತಿ ಅವರು. ಸೊ ತುಂಬ ಖುಷಿ ಆಯಿತು ಅವರನ್ನು ನೋಡಿ. ಹಾಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಆ ಶಾರ್ಟ್, ಆ ಸೀನ್ ಆದಮೇಲೆ ಎಲ್ಲರೂ ನನ್ನನ್ನು ಅಪ್ರಿಷಿಯೇಟ್ ಮಾಡಿದೆ. ಯಾಕಂದರೆ ಫಸ್ಟ್ ಟೈಮ್ ಅದು ಮಾಡಿದ್ದು ನಾನು, ಚಾಲೆಂಜಿಂಗ್ ರೋಲ್ ಅದು ತುಂಬ. ಸೊ ಫಸ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಬಂದಂತ ಮನಸ್ಸಿಗೆ ತುಂಬ ತೃಪ್ತಿ ಬಂತು. ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಚಾಲೆಂಜಿಂಗ್ ರೋಲ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಅಬ್ನಾರ್ಮಲ್ ಪಾತ್ರ ಕಷ್ಟ ತುಂಬ. ಫುಲ್ ಬಾಡಿಗೆ ಮೂಮೆಂಟ್ ಕೊಡಬೇಕು, ಬಾಯಲ್ಲಿ ಡೈಲಾಗ್ಸ್ ಇಲ್ಲದೆ ಇದ್ರೂ ಬಾಡಿಗೆ ಮೂಮೆಂಟ್ ಕೊಡಬೇಕು. ಸೊ ಅದು ತುಂಬ ಕಷ್ಟ ಆಯಿತು, ಅಂದರೆ ನನಗೆ ಸ್ಯಾಟಿಸ್ಫೈ ಆಯಿತು. ಈಗ ನಿಮ್ಮದು ಮತ್ತು ಅಚ್ಯುತ್ ಕುಮಾರ್ ಅವ್ರದ್ದು ಒಂದು ಸೀನ್ ಟ್ರೈಲರಲ್ಲಿ ಕೂಡ ಬರುತ್ತೆ. ನಿಮಗೆ ಅವರು ಒಂದು ಕತೆ ಥರ ಹೇಳಿಕೊಂಡು ಹೋಗ್ತಾರೆ, ಒಬ್ಬ ರಾಜ ಇದ್ದ ಆ ಥರ ಒಂದು ಸೀನ್ ಹೇಳ್ತಾರೆ. ಈಗ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನೀವು ಟೇಕ್ ತುಂಬ ಜಾಸ್ತಿ ತಗೊಳ್ತಾ ಇದ್ರಾ, ಅಥವಾ ಒಂದೇ ಶಾರ್ಟಲ್ಲಿ ಓಕೆ ಆಗ್ತಾ ಇತ್ತಾ ನಿಮ್ಮ ಆ್ಯಕ್ಟಿಂಗು? ಸೊ ಟೇಕ್ ಅಷ್ಟೇನು ಹೋಗ್ತಿರ್ಲಿಲ್ಲ, ಅಂದರೆ ನನ್ನ ಡೈಲಾಗ್ ಇಲ್ಲಲ್ಲ ಒಂದು ಪಾಯಿಂಟ್. ಆಮೇಲೆ ನಾನು ಏನು ಮಾಡಿದ್ರು ಅಲ್ಲ ಓಕೆ ಆಗ್ತಾಯಿತ್ತು. ಅಂದರೆ ನನಗೆ ಅಷ್ಟೇನು ಪ್ರಾಪರ್ ಇದೇ ಮಾಡಬೇಕು ಅಂತ ಇರಲಿಲ್ಲ. ನನಗೆ ಏನು ಬೇಕು ಅದನ್ನು ಮಾಡ್ತಿದ್ದೆ, ಆದರೆ ಕಂಟಿನ್ಯೂಟಿ ಹಾಗೆಲ್ಲ ಮಿಸ್ ಆಗ್ತಿರ್ಲಿಲ್ಲ ನಂದು. ಈಗ ನೋಡಿ ಆತೀಶ್, ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಹಾಕುವ ಡ್ರೆಸ್ಸಿಗೂ ನೀವು ಸಿನಿಮಾದಲ್ಲಿ ಹಾಕಿರುವಂಥ ಡ್ರೆಸ್ಸಿಗೂ ತುಂಬ ಡಿಫ್ರೆನ್ಸ್ ಇದೆ. ಅದರಲ್ಲಿ ನೀವು ಶರ್ವಾನಿ ಥರ ಒಂದು ಡ್ರೆಸ್ ಹಾಕಿರ್ತೀರಾ, ಸೋಡಾ ಗ್ಲಾಸ್ ಹಾಕಿರ್ತೀರಾ. ಅಂದರೆ ನಿಮಗೆ ಮೊದಲಿಗೆ ಡ್ರೆಸ್ ಎಲ್ಲ ಕೊಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರ, ಅಥವಾ ಅಲ್ಲಿ ಆನ್ ದಿ ಸ್ಪಾಟ್ ಹೋದ ಮೇಲೆ ನಿಮಗೆ ಡ್ರೆಸ್ ಎಲ್ಲ ಕೊಟ್ಟು ಆ್ಯಕ್ಟ್ ಮಾಡಲಿಕ್ಕಿತ್ತ? ಸೊ ಡ್ರೆಸ್ ಏನು ಕೊಟ್ಟಿರಲಿಲ್ಲ, ಅಂದರೆ ಸೋಡಾ ಗ್ಲಾಸ್ ಅಂತ ಹೇಳಿದರು. ಸೊ ಫಸ್ಟ್ ಟೈಮ್ ನಾನು ಗ್ಲಾಸ್ ಟ್ರೈ ಮಾಡೋದು, ಅದು ಕೂಡ ಸೋಡಾ ಗ್ಲಾಸ್. ಅದ್ರ ಪವರ್ ಇತ್ತು ಸ್ವಲ್ಪ. ಸೊ ಆ್ಯಕ್ಚುಲಿ ಅವ್ರು ಹೇಳಿದರು ಸೋಡಾ ಗ್ಲಾಸ್ ಹುಷಾರು, ನೀನು ಕೆಳಗಿಡು ಅಂತ. ಅದು ಆ್ಯಕ್ಚುಲಿ ಮೇಲೇನಿತ್ತು ಕೆಲವು ಸಮಯ. ಸೊ ನಾನು ಅಲ್ಲಿ ನನಗೆ ಕಾಸ್ಟ್ಯೂಮ್ ಕೊಟ್ಟಿದ್ದೆ. ಸೊ ಹಾಕಿದ್ದು ನನ್ನ ಶರ್ವಾನಿ. ಸೊ ಅದು ಆ್ಯಕ್ಚುಲಿ ಒಂದೇ ಕಾಸ್ಟ್ಯೂಮ್ ಇದೆ, ಅಂದರೆ ಸೆಲೆಬ್ರೇಷನ್ ಟೈಪ್, ಅಂದರೆ ಕೋಲಾಗೆಲ್ಲ ಹೋಗುವಾಗ ನಂಗೆ ಅದು ಒಂದೇ ಡ್ರೆಸ್ ಇದ್ದದ್ದು. ಮತ್ತು ಆಮೇಲೆ ಇದ್ದದ್ದು ಮನೆಗೆ ಹಾಕುವ ಅಂತ ಒಂದು ನಾರ್ಮಲ್ ಶರ್ಟ್, ಟಿ ಶರ್ಟ್ ಮತ್ತು ಒಂದು ಶಾರ್ಟ್ಸ್ ಇತ್ತು. ಈಗ ಕಾಸ್ಟ್ಯೂಮ್ ಜೊತೆ ಇನ್ನೊಂದು ವಿಷಯ ಹೇಳೋದಾದರೆ, ನನಗೆ ಅಂದರೆ ಆ ಮೂವಿಯಲ್ಲಿದ್ದು ಎಲ್ರಿಗೂ ಗನ್ ಶಾಟ್ ಮಾಡಿದ್ರು, ಅಂದರೆ ಹಳೆಯ ಕಾಲದ ಹೀಗೆ ಅದಕ್ಕೆ ಗನ್ ಶಾಟ್ ಮಾಡಿದ್ರು ಕಿವಿಗೆ. ಸೊ ಈಗಲೂ ಕೂಡ ಇದೆ, ಅಂದರೆ ಕ್ಲೋಸ್ ಆಗಿದೆ ತುಂಬ. ಆ ಮೂವಿಗೆ ಎಲ್ರಿಗೂ ಮಾಡಿದ್ರು ಗನ್ ಶಾಟ್. ಸೊ ಆ್ಯಕ್ಚುಲಿ ತುಂಬ ಖುಷಿ ಇತ್ತು. ನಾನು ಅಂದ್ಕೊಂಡೆ ತುಂಬ ನೋವಾಗುತ್ತೆ, ನಾನು ಚೆನ್ನಾಗಿ ಕಾಣಿಸಲ್ಲ ಅಂತ. ಅಮ್ಮನಿಗೂ ಆ್ಯಕ್ಚುಲಿ ಇಷ್ಟ ಇಲ್ಲ, ನಾನು ಹೆಣ್ಣು ಥರ ಕಾಣಿಸ್ತೀನಿ ಅಂತ ಇತ್ತು. ಆಮೇಲೆ ನಾನು ಹಾಕ್ದಲ್ಲ, ನಾನು ಒಮ್ಮೆ ಕನ್ನಡಿಗೆ ನೋಡಿ ನಾನು ಮೊದಲಿಗಿಂತ ಚೆನ್ನಾಗಿದ್ದೀನಿ ಅಲ್ಲ ಅಂತ. ಸೊ ಆಮೇಲೆ ನಾನು ಗಲಾಟೆ ಮಾಡೋಕ್ಕೆ ಶುರು ಮಾಡಿದೆ, ನಾನು ತೆಗಿಯಲ್ಲ ಅಂತ. ಸೊ ಫಸ್ಟ್ ಶೆಡ್ಯೂಲ್ ನಾನು ಹಾಕಿದ್ದೆ ಫುಲ್. ಆಮೇಲೆ ಸೆಕೆಂಡ್ ಶೆಡ್ಯೂಲ್ ನಾನು ತೆಗೆದೆ, ಅಂದರೆ ಒಮ್ಮೆ ತೆಗೆದೆ, ಆಮೇಲೆ ಮರ್ತೋಯ್ತು ಫುಲ್. ಅದು ಫುಲ್ ಒಮ್ಮೆ ಸ್ವಲ್ಪ ಕ್ಲೋಸ್ ಆಗಿತ್ತು. ಆಮೇಲೆ ಮತ್ತೊಮ್ಮೆ ಗನ್ ಶಾಟ್ ಹಾಕಿದೆ, ಅಂದರೆ ಶಾರ್ಟ್ ಅಲ್ಲ, ಅಂದರೆ ಫುಲ್ ಹಾಕಿದೆ, ಹಿಯರಿಂಗ್ ಹಾಕಿದೆ. ಸೊ ಅಂದರೆ ಎರಡೆರಡು ಬಾರಿ ನೋವು ತಿಂದ್ರೂ ತುಂಬ ಖುಷಿ ಆಯಿತು. ಅಂದರೆ ಫಸ್ಟ್ ಟೈಮ್ ಕಿವಿಗೆ ಕುತ್ತೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ, ಅಂದರೆ ತುಂಬ ಖುಷಿ ಆಯಿತು ಅದೊಂದು. ಈಗ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ಎರಡು ದಿಗ್ಗಜ ಕಲಾವಿದರ ನಡುವಲ್ಲಿ ನೀವು ಇರ್ತೀರ ಟೇಬಲ್ ಹತ್ರ ಕೂತ್ಕೊಂಡು. ಯಾರಂತ ನೆನಪಿದೆಯಾ ನಿಮಗೆ? ಒಂದು ಸೈಡಲ್ಲಿ ಅಚ್ಯುತ್ ಸರ್ ಇರ್ತಾರೆ, ಇನ್ನೊಂದು ಸೈಡಲ್ಲಿ ನವೀನ್ ಡಿ ಪಟೀಲ್ ಅವರು ಇರ್ತಾರೆ. ಹೇಗಿತ್ತು ಆ ಅನುಭವ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಆ ಸೀನಲ್ಲಿ ನನಗೆ ಇನ್ನೊಂದು ಅಂದರೆ ಪ್ರಾಪರ್ಟಿ ಕೊಟ್ಟಿದ್ದರು, ಅಚ್ಯುತ್ ರೈ ಅವರ ಚಾಕುನ ಮತ್ತೆ ಹಾಕು ಅಂತ ಇತ್ತು. ಆ್ಯಕ್ಚುಲಿ ತುಂಬ ಕಷ್ಟ ಇತ್ತು, ಚಾಕು ಕೂಡ ಭಾರ ಇತ್ತು. ಸೊ ಈ ಕಡೆ ರಿಯಲ್ ಇದಿತ್ತು, ಹಾಕುವಾಗ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಹೇಳೋದಾದರೆ. ಸೊ ಈ ಕಡೆಯಿಂದ ಆ ಕಡೆ ನೋಡಬೇಕು, ಎಕ್ಸ್ಪ್ರೆಷನ್ ಕೊಡಬೇಕು, ಈ ಕಡೆಯಿಂದ ನಾನು ಲೂಸ್ ಆಗಿರ್ಬೇಕು, ಹ್ಯಾಂಡೆಲ್ಲ ಲೂಸ್ ಆಗಿತ್ತು. ಸೊ ಈ ಕಡೆಯಿಂದ ಈ ಭಾರವಾಗಿರೋ ಚಾಕುನ ತೆಗೆದಿಡಬೇಕು, ಅಂದರೆ ತುಂಬ ಕಷ್ಟ ಆಯಿತು. ಇಲ್ಲಿ ಎಕ್ಸ್ಪ್ರೆಷನ್ ಕೊಡೋದ ಫುಲ್ ಕನ್ಫ್ಯೂಸ್ ಆಗಿದ್ದೆ, ಅಂದರೆ ಎರಡು ಆ್ಯಕ್ಟರ್ಸ್ ಇದಲ್ಲ. ಸೊ ಅದು ಆ್ಯಕ್ಚುಲಿ ತುಂಬ ನರ್ವಸ್ ಆಗಿದ್ದೆ ಆವಾಗ ಕೂಡ. ಸೊ ಆತೀಶ್, ನೀವೀಗ ಮಾಡಿರುವಂಥದ್ದು ಬಹಳ ಒಂದು ಚಾಲೆಂಜಿಂಗ್ ರೋಲ್. ಈಗ ನೀವು ಆಡಿಷನ್ ಕೊಟ್ರಿ ಈ ಸಿನಿಮಾದ್ದು ಅಂತ ಹೇಳಿದ್ರಿ, ಆವಾಗ ಆ ಆಡಿಷನ್ ಪ್ರೊಸೆಸ್ನಲ್ಲಿ ತಾವು ಮಾತ್ರ ಇದ್ರ ಅಥವಾ ಆ ರೋಲಿಗೆ ಬೇರೆ ಯಾರು ಆಡಿಷನ್ ಕೊಟ್ಟಿದ್ರ?
ಕೊಟ್ಟಿದ್ರು ಅಂತ ಅಲ್ಲ, ಆ್ಯಕ್ಚುಲಿ ಆ ಮೂವಿಗೆ ಅವ್ರಿಗೊಂದು ಹೆತ್ತುಕೊಳ್ಳುವಂಥ ಒಂದು ಮಗು ಬೇಕಿತ್ತು. ಅಂದರೆ ನೀವು ನೋಡಿರ್ಬೋದು, ನನಗೆ ಆ ಮೂವಿಯಲ್ಲಿ ನಂಗೆ ನಡೆಯೋಕ್ಕಾಗಲ್ಲ, ಎಲ್ಲರೂ ಒಂದು ದೀಪನಾಗಿರ್ಬೋದು, ತಾಯಿ ನಿಮ್ಮನ್ನ ಸೊಂಟದಲ್ಲಿ ಎತ್ಕೊಂಡೇ ಇರ್ತಾರೆ. ಸೊ ಅದರಲ್ಲಿ ಕೂಡ ಅವ್ರಿಗೆ ಒಂದು ಬುದ್ಧಿಮಾಂದ್ಯ ಹುಡುಗ ಬೇಕಿತ್ತು. ಅಂದರೆ ಅವ್ರು ಹೇಳಿದರು ನಾ ಬುದ್ಧಿಮಾಂದ್ಯ ಹುಡುಗ ಅಂತ. ಆ್ಯಕ್ಚುಲಿ ಮತ್ತೆ ಅವರು ಯೋಚನೆ ಮಾಡುವಾಗ ಗೊತ್ತಾಯಿತು, ಅಂದರೆ ಈ ಅಬ್ನಾರ್ಮಲ್ ಹುಡುಗರೆಲ್ಲ ಅದು ಕೂಡ ಅಚ್ಯುತ್ ರೈ ಅವ್ರ ಮುಂದೆ, ಅಂದರೆ ಅದು ನೈಟ್ ಶೂಟ್ ಇತ್ತಲ್ಲ ಫುಲ್, ಸೊ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗೋದು ಅಂತ ಅವ್ರ ರಿಸ್ಕ್ ಅಲ್ಲ. ಆದರೆ ನಮಗೆ ಅಂದರೆ ಆ್ಯಕ್ಟ್ ಅದಲ್ಲ, ಸೊ ನಮ್ಮನ್ನು ಆ್ಯಕ್ಚುಲಿ ಚೂಸ್ ಮಾಡಿದ್ರು, ಅವರಿಂದ ಅದು ಬೆಟರ್ ಆಪ್ಷನ್ ಅಂತ. ಯಾಕಂದರೆ ರಿಸ್ಕ್ ಯಾಕೆ ಅಂತ ಅವ್ರು ನೈಟ್ ಶೂಟೆಲ್ಲ ಹೇಳಿದರು, ಅವರು ಮೂರ್ಛೆ ಎಲ್ಲ ತಪ್ಪು ಹೋಗ್ತಾರೆ ಹಾಗೆಲ್ಲ ಹೇಳಿದರು. ಮತ್ತು ಅವ್ರನ್ನ ಆ ಕಡೆಯಿಂದ ಈ ಕಡೆ ತೊಗೊಂಡು ಹೋಗಬೇಕು ಅಂತ ತುಂಬ ಹೈಜಿನಿಕ್ ಆಗಿರಬೇಕು, ಆಮೇಲೆ ಅವ್ರ ಫ್ಯಾಮಿಲಿ ತುಂಬ ಅಲರ್ಟ್ ಆಗಿರಬೇಕು ಅಂತ. ಸೊ ಇದು ಯಾವುದು ಪ್ರಾಬ್ಲಮ್ ಇಲ್ಲದೆ ತುಂಬ ರಿಸ್ಕ್ ಯಾಕೆ ಅಂತ, ಸೊ ನನ್ನನ್ನು ಚೂಸ್ ಮಾಡಿದ್ರು ಬಹುಶಃ ಆಗಿರಬೇಕು. ಹಾಗೆ ಇನ್ನೊಂದು ವಿಷಯ ಹೇಳಲೇಬೇಕು, ಅಂದರೆ ರಿಷಬ್ ಶೆಟ್ಟಿ ಅವರು ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೋಡಿದ್ದು. ಆವಾಗ ನಾನು 2nd ಸ್ಟ್ಯಾಂಡರ್ಡ್ ಆಗಿದ್ದೆ, ತುಂಬ ಚೆನ್ನಾಗಿದ್ದೆ, ಅಂದರೆ ಚಿಕ್ಕವನಾಗಿದ್ದೆ. ಸೊ ಈಗ ಸಿಕ್ಸ್ತಲ್ಲಿರುವಾಗ ಅವ್ರು ಕರೆದಿದ್ದು. ಅಂದರೆ ಸೊ ಅವರು ಮೊದಲು ನನ್ನನ್ನು ಫಸ್ಟ್ ಸ್ಕ್ರೀನ್ ಟೆಸ್ಟ್ ಅಂತ ನೋಡಿದರು, ಅಂದರೆ ಎಷ್ಟು ಹೈಟ್ ಇದ್ದೀನಿ ಅಂತ. ಸೊ ಹೈಟ್ ಅಷ್ಟೇನು ಹೋಗಿರಲಿಲ್ಲ, ಅಂದರೆ ಬೇರೆ ಕಂಪೇರ್ ಮಾಡೋದಾದರೆ ಬೇರೆ ಎಲ್ಲರೂ ಅವರು ಹೈಟ್ ಹೋಗಿದ್ರು. ಸೊ ನಾನು ಒಂದು ಸದನ ಹೈಟ್ ಇದ್ದೆ, ನಾನು ಎತ್ಕೋಬೋದು ಅಂತ ಅವ್ರಿಗೊಂದು ಆಯಿತು. ಸೊ ಅವರು ನನ್ನನ್ನು ಚೂಸ್ ಮಾಡಿದ್ರು. ಅದು ಅಂದರೆ ಒಂದು ಪ್ಲಸ್ ಪಾಯಿಂಟ್, ಅಂದರೆ ಲಾಸ್ಟ್ ಸರ್ಕಾರಿಯಲ್ಲಿ ಮಾಡಿದ್ದೀನಿ. ಸೊ ಅದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು ಈ ಮೂವಿಗೆ ನಾನು ಬರಬೇಕಂದ್ರೆ. ಸೊ ಈಗ ಸಿನಿಮಾ ಬಿಡುಗಡೆಯಾಗಿ ಇಷ್ಟು ದಿನ ಆಯಿತು, ಫ್ಯಾಮಿಲಿ ಜೊತೆ ಏನಾದರೂ ಸಿನಿಮಾ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು? ಫ್ಯಾಮಿಲಿ ಜೊತೆ ಹೋಗಿದ್ದೆ ನಾನು, ಅಂದರೆ ಅಪ್ಪ ಅಮ್ಮ ಜೊತೆ. ಸೊ ನನ್ನ ಹೋಲ್ ಫ್ಯಾಮಿಲಿ ಒಂದೇ ಹೇಳೋದು, ಅಂದರೆ ಲಾಸ್ಟ್ 20 ಮಿನಿಟ್ಸ್ ಒಮ್ಮೆ ನೋಡಬೇಕಪ್ಪ, ಇನ್ನೊಮ್ಮೆ ನೋಡಬೇಕು ಅಂತ. ಎಷ್ಟು ನೋಡಿದ್ರು ಸಾಲಲ್ಲ. ಹಾಗಿದೆ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಆಗಿರ್ಬೋದು, ಅಥವಾ ಸೆಟ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದೊಂದು ನನಗೆ ತುಂಬ ಚೆನ್ನಾಗಿ ಫೀಲ್ ಆಯಿತು. ಅಂದರೆ ಕಾಂತಾರ ಮೂವಿಯಲ್ಲಿ ಅದೊಂದು ಬಿಟ್ ತುಂಬ ಚೆನ್ನಾಗಿತ್ತು. ಹಾಗೆ ಕ್ಲೈಮ್ಯಾಕ್ಸ್ ಹಾಗೂ ಪ್ರೀ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು. ಸೊ ಟೋಟಲ್ ಆಗಿರಬೇಕು ಅಂದರೆ ಕಾಂತಾರ ತುಂಬ ಚೆನ್ನಾಗಿತ್ತು. ನನ್ನ ಫ್ಯಾಮಿಲಿಯಲ್ಲಿ ನೋಡ್ತಾರೆ. ಆಮೇಲೆ ನಾವು ಮತ್ತೊಮ್ಮೆ ನಮ್ಮ ಫ್ಯಾಮಿಲಿ ಜೊತೆ ಹೋದ್ವಿ, 2 ಬಾರಿ ನಾವು ನೋಡಿದ್ವಿ ಫ್ಯಾಮಿಲಿ ಜೊತೆ. ಈಗ ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರಾ, ಈ ಸ್ಕೂಲಿನ ಜೊತೆ ಶೂಟಿಂಗ್ ಕೂಡ ನೀವು ಮ್ಯಾನೇಜ್ ಮಾಡಬೇಕು. ಯಾವ ಥರ ಮಾಡ್ತಾ ಇದ್ರಿ ನೀವು ಈ ಕಾಂತಾರದ ಶೂಟಿಂಗ್ ಟೈಮಲ್ಲಿ? ಸೊ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಮ್ಮ ಸ್ಕೂಲ್ ಅಂದರೆ ತುಂಬ ಸಪೋರ್ಟಿವ್ ಇತ್ತು. ಸೊ ಇದೆ ಈಗಲೂ ಕೂಡ ನಮ್ಮ ಸ್ಕೂಲ್ ಯೂತ್ ಸೆಂಟ್ರಲ್ ಸ್ಕೂಲ್, ತುಂಬ ಸಪೋರ್ಟಿವ್ ಇರ್ತಾರೆ ನನಗೆ. ಯಾವುದೂ ಶೂಟಿಂಗ್ ಇರ್ಬೋದು, ಅಂದರೆ ಈಗ ನನ್ನ ಹೊಸ ಮೂವಿ ಧ್ರುವ 369 ಅದು 1 ಮಂತ್ ಫುಲ್ ರಜಾ ಇದೆ. ಸೊ ಅದಕ್ಕೂ ಕೂಡ ಬಿಡ್ತಾ ಇದ್ದಾರೆ. ಈಗ ಕಾಂತಾರ ಅದಕ್ಕೂ ಕೂಡ ಅದು ಕೂಡ ನೈಟ್ ಶೂಟ್ ಇತ್ತು. ಆಮೇಲೆ ಒಂದಿನ ಫುಲ್ ನಾನು ಲೇಟಾಗಿ ಹೋಗಿದ್ದೆ. ಸೊ ಅದಕ್ಕೂ ಕೂಡ ಏನೂ ಇದೆ ನನ್ನ ಅಮ್ಮ ಮಾತಾಡ್ತಿದ್ರು. ಸೊ ಒಂದು ಕಡೆಯಲ್ಲಿ ಆಯಿತು, ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ. ನಾನು ಈ ಸರ್ಕಾರಿಯಿಂದನೂ ಅವರು ನನ್ನ ಸ್ಕೂಲನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು. ನನ್ನ ಫ್ರೆಂಡ್ಸ್ ಕೂಡ, ಟೀಚರ್ಸ್ ಕೂಡ ನಾನು ಏನು ಬೈತಾ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಆಕಾಂಕ್ಷ ಅಂತ, ಅವ್ರು ನನಗೆ ಯಾವಾಗಲೂ ನೋಟ್ಸ್ ಸೆಂಡ್ ಮಾಡ್ತಾಯಿದ್ಲು ನಾನು ಮಿಸ್ ಆದಾಗ ಕ್ಲಾಸ್ನೆಲ್ಲ. ಸೊ ತುಂಬ ಸಪೋರ್ಟಿವ್ ಇದೆ ನನ್ನ ಸ್ಕೂಲ್. ಹಾಗೆ ಈಗ ನಿಮ್ಮ ತಾಯಿ ಪಾತ್ರ ಮಾಡಿದವರಿಗೆ ಸಿನಿಮಾದಲ್ಲಿ ನೋಡಿದಾಗ ನಿಮ್ಮನ್ನು ಎತ್ಕೊಂಡೇ ಹೋಗುವಂಥ ಸೀನ್ ಇದೆ. ಈಗ ಅವ್ರ ಜೊತೆ ಹೇಗಿತ್ತು? ಅಂದರೆ ನೀವು ಆಗ ಹೇಳಿದ್ರಿ ಅವರಿಗೆ ಬೆನ್ನು ನೋವೆಲ್ಲ ಬಂದಿತ್ತು ಅಂತ ಹೇಳಿ. ಸೊ ಇನ್ನೊಂದು ಅಂದರೆ ಪಾತ್ರ ಅಚ್ಯುತ್ ಸರ್ನ ಬಿಟ್ಟು ನಾನು ತುಂಬ ಇದ್ದದ್ದು ಅಂದರೆ ಸುಕನ್ಯಾ, ನನ್ನ ಅಮ್ಮಕ್ಕ ಅಂತ ಕರೆಯೋದು ಅವರನ್ನು ಮೂವಿಯಲ್ಲಿ. ಸೊ ಅವರು ನನಗೆ ಅಂದರೆ ಭೂತಾಕೋಲ ಸೀನ್ ಆಗಿರ್ಬೋದು, ಆಮೇಲೆ ಎಲ್ಲ ಸೀನಲ್ಲೂ ಅಂದರೆ ಮೋಸ್ಟ್ ಆಫ್ ದ ಸೀನಲ್ಲಿ ಅವ್ರು ತಟ್ಟೋ ಸೀನ್ ಇದೆ. ಸೊ ಅವ್ರಿಗೆ ಫುಲ್ ಬೆನ್ನು ಇತ್ತು, ಅಂದರೆ ತುಂಬ ವೆಯ್ಟ್ ಇದ್ದೆ ಅಲ್ಲ, ನಾನು ಏನೋ 36 ಇದ್ದೆ, ಅವ್ರ ಹೈಟ್ ತನಕ ಇದ್ದೆ ನಾನು. ಸೊ ಅವ್ರು ತುಂಬ ಬೆನ್ನೋವೆಲ್ಲ ಬಂತು ನನ್ನನ್ನು ಎತ್ಕೊಂಡು. ಸೊ ಅದೊಂದು ಹೇಳಬೇಕು ಅವ್ರಿಗೆ, ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಸೊ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಕಾಂತಾರ. ನಮ್ಮ ಊರಿನವರಿಗೇನೆ ಟಿಕೆಟ್ ಸಿಗ್ತಾ ಇಲ್ಲ. ಎಷ್ಟು ಖುಷಿ ಇದೆ ಆತೀಶ್ಗೆ. ಅಂದರೆ ರಿಷಬ್ ಶೆಟ್ಟಿ ಅವರು ಕೂಡ 4 ವರ್ಷ ಆದಮೇಲೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅವರು ಹಿಂದೆ ಕೊಟ್ಟಂಥ ಸೂಪರ್ ಹಿಟ್ ಸಿನಿಮಾದಲ್ಲಿ ತಾವು ಬಂದು
ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಆದ್ರಿ. ಆ ಸಿನಿಮಾದ ಹೆಸರು ಬಂದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈಗ ಮತ್ತೆ ಅವರು ಡೈರೆಕ್ಷನ್ ಮಾಡಿದ್ದಾರೆ, ಆ ಸಿನಿಮಾದಲ್ಲಿ ಕೂಡ ತಾವು ಅವ್ರ ಜೊತೆ ಇದ್ದೀರಿ. ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿದೆ. ವೀಕ್ಷಕರಿಗೆ ಏನು ಹೇಳ್ತೀರಿ ಈ ಸೂಪರ್ ಹಿಟ್ ಕೊಟ್ಟದ್ದಕ್ಕೆ, ಹಾಗೆ ಅವರು ಪ್ರೀತಿಯಿಂದ ಪದೇ ಪದೇ ಹೋಗಿ ನೋಡ್ತಾ ಇರೋದಕ್ಕೆ? ಈ ಕಾಂತಾರ ಮೂವಿಯಲ್ಲಿ ಎಲ್ಲ ಪಾತ್ರಗಳು ಗೆದ್ದಿದೆ. ಅದಕ್ಕೆ ಕಾರಣ ನೀವು, ಅಂದರೆ ಈ ವರ್ಲ್ಡ್ ವೈಡ್ಗೆ ಈ ಕಾಂತಾರ ಹೋಗಿ, ಅಂದರೆ ನನ್ನೊಂದು ಸಣ್ಣ ಪಾತ್ರನ ನನ್ನ ವರ್ಲ್ಡ್ ವೈಡಲ್ಲಿ ನನ್ನ ಮೆಚ್ತಾ ಇದ್ದಾರೆ. ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಮೆಸೇಜ್ ಮಾಡ್ತಾನೆ, ಇದು ನೀನೇನಾ ಅಂದರೆ ನನ್ನೊಂದು ಸಣ್ಣ ಪಾತ್ರ ಹೀಗೆ, ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ಬೋದು, ಅಂದರೆ ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ಪಾತ್ರ ಇದೆ. ಸೊ ಅವ್ರಿಗೆ ಹೇಗೆ ಹೇಳಿರೋದಂತ ನೀವೇ ಇಮ್ಯಾಜಿನ್ ಮಾಡಿ. ನನ್ನಂಥ ಸಣ್ಣ ಕಲಾವಿದನಿಗೂ ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.